ಹಲೋ, ನಮಸ್ತೆ ಎಲ್ರಿಗೂ. ನಮ್ಮ ಸ್ಕಿನ್ ಯಾವತ್ತು ಯಂಗಾಗಿರಬೇಕು, ಸುಕ್ಕುಗಟ್ಟಬಾರ್ದು, ಪಳ ಹೊಳಿತಾ ಇರಬೇಕಾದ್ರೆ ಏನು ಮಾಡಬೇಕು? ತುಂಬಾ ಸಿಂಪಲ್ ಆಗಿರುವಂಥ ಕೆಲವೊಂದು ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೇನೆ ಇವತ್ತು. ನಾನು ಫಾಲೋ ಮಾಡ್ತಾ ಇದ್ದೇನೆ, ಇದಂತೂ ನಾನು ಮಿಸ್ಸೇ ಮಾಡಲ್ಲ. ತುಂಬಾ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದ್ದೀನಿ. ಯಾಕಂತಂದರೆ ನಮಗೆ ಏಜ್ ಆಗ್ತಾ ಇದ್ದಾಗೆ ಸ್ಕಿನ್ ಇದೆಯಲ್ವ, ಅದರದ್ದು ಹೊಳಪು ಕಳ್ಕೊಳ್ಳೋಕೆ ಆರಂಭ ಆಗುತ್ತೆ, ಸುಕ್ಕು ಬರಲಿಕ್ಕೆ ಆರಂಭ ಆಗುತ್ತೆ. ಸೊ ಇದರಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು ಅಂತಂದರೆ, ನಾವು ಚೆನ್ನಾಗಿ ಕಾಣಬೇಕು ಅಂತಂದರೆ ನಾವು ಕೆಲವೊಂದು ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಮೊದಲನೇದಾಗಿ ಏನು ಅಂತಂದರೆ, ತುಂಬ ನೀರು ಕುಡಿಬೇಕು. ಎಷ್ಟಾಗುತ್ತೆ ಅಷ್ಟು ನೀರನ್ನು ಕುಡಿಯಲೇಬೇಕು. ನೀರನ್ನು ಕುಡಿಯೋದ್ರಿಂದ ದೇಹದಲ್ಲಿರುವಂತಹ ಎಂಥ ಕಲ್ಮಶ ಇದ್ದರೂ ಹೊರಗಡೆ ಹೋಗುತ್ತೆ. ಬಾಡಿ ಹೈಡ್ರೇಟ್ ಆಗಿರುತ್ತೆ, ಸ್ಕಿನ್ ಗ್ಲೋ ಆಗಲಿಕ್ಕೂ ತುಂಬಾ ಉತ್ತಮ. ಆದ್ದರಿಂದ ಒಂದೇನು ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು 2 ಗ್ಲಾಸ್ ನೀರಿಗೆ ಒಂದು ಸ್ವಲ್ಪ ಲಿಂಬೆ ರಸ ಹಾಕಿ ಕುಡಿದ್ರೆ ಅದರಷ್ಟು ಉತ್ತಮ ಇನ್ನೊಂದೇನಿಲ್ಲ. ಯಾಕಂತಂದರೆ ಲಿಂಬೆ ರಸದಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಇದು ತುಂಬ ನಮ್ಮ ಸ್ಕಿನ್ಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಅಂಶ. ಸ್ಕಿನ್ಗೆ ಏಜ್ ಆಗೋದನ್ನು ಇದು ತಡೆಗಟ್ಟುತ್ತೆ. ಸ್ಕಿನ್ ಗ್ಲೋ ಆಗಲಿಕ್ಕೆ ಕೂಡ ಇದು ತುಂಬ ಅಂತಂದರೆ ತುಂಬ ಉತ್ತಮ. ಒಳ್ಳೆ ನಿಮ್ಮ ಸ್ಕಿನ್ ರೇಡಿಯಂಟ್ ಥರ ಹೊಳಿತಾ ಇರುತ್ತೆ. ಈ ಲಿಂಬೆ ರಸನ ಅಥವಾ ಲಿಂಬೆ ವಿಟಮಿನ್ ಸಿ ಇರುವಂತಹ ಹಣ್ಣು ಹಂಪಲುಗಳನ್ನು ನಾವು ಜಾಸ್ತಿ ತಿಂತಾಯಿದ್ರೆ, ಲಿಂಬೆಯಲ್ಲಂತೂ ವಿಟಮಿನ್ ಸಿ ಹೇರಳವಾಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ 2 ಲೋಟ ನೀರಿಗೆ ಸ್ವಲ್ಪ ಲಿಂಬೆ ರಸ ಹಾಕಿ ದಿನ ಕುಡಿತಾ ಇದ್ದರೆ, ನೀವು ಇರೋದಕ್ಕಿಂತ ಒಂದು 5-6 ವರ್ಷ ಕಮ್ಮಿ ಏಜ್ನವ್ರ ಥರ ಕಾಣ್ತೀರ. ಯಾಕಂತಂದರೆ ನಿಮ್ಮ ಸ್ಕಿನ್ ಅಷ್ಟು ಸೂಪರ್ ಆಗಿರುತ್ತೆ. ಇದು ಒಂದು. ಎರಡನೇದೇನು ಅಂತಂದರೆ, ಉತ್ತಮವಾಗಿರುವಂತಹ ಸೋಪ್ ಅಥವಾ ಒಳ್ಳೆ ಒಂದು ಫೇಸ್ ವಾಶ್ ಏನು ಬರುತ್ತೆ ಅದನ್ನ ನಾವು ಉಪಯೋಗ ಮಾಡಬೇಕು. ಜಾಸ್ತಿ ಕೆಮಿಕಲ್ ಇರುವಂಥ ಸೋಪನ್ನು ಉಪಯೋಗ ಮಾಡೋಕ್ಕೆ ಹೋಗಬಾರ್ದು. ಮೈಲ್ಡ್ ಆಗಿರುವಂಥ ಸೋಪನ್ನೇ ಉಪಯೋಗ ಮಾಡಬೇಕು. ನಾನಂತಂದರೆ ನನಗೆ ಪಿಂಪಲ್ಸ್ ಪ್ರಾಬ್ಲಮ್ ಇರೋದ್ರಿಂದ, ಅಂದರೆ ನನಗೊಂದು ಸ್ವಲ್ಪ ಪಿಂಪಲ್ಸ್ ಮುಂಚಿನಿಂದಲೂ ಜಾಸ್ತಿ ಬೀಳ್ತಾ ಇರುತ್ತೆ. ಬಟ್ ಇವಾಗ ಸ್ವಲ್ಪ ಮೇಂಟೈನ್ ಮಾಡ್ತಾ ಇದ್ದೇನೆ. ಆದ್ದರಿಂದ ಆ ಪ್ರಾಬ್ಲಮ್ ತುಂಬ ಕಮ್ಮಿ ಆಗಿದೆ. ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿರುವಂಥ ಆಯುರ್ವೇದಿಕ್ ಫೇಸ್ ವಾಶ್ ಫೋಮ್ ಅಂದರೆ ಬರುತ್ತೆ, ಅದನ್ನ ನಾನು ಉಪಯೋಗ ಮಾಡ್ತಾ ಇದ್ದೇನೆ. ನಾನು ಇಂಥದ್ದೇ ಅಂತ ಹೇಳಲ್ಲ, ನೀವೊಂದು ಸ್ವಲ್ಪ ರಿಸರ್ಚ್ ಮಾಡಿ ಉತ್ತಮವಾಗಿರುವಂಥ ತುಂಬ ಮೈಲ್ಡಾಗಿ ಇರುವಂತಹ ಸೋಪ್ ಅಥವಾ ಫೇಸ್ ವಾಶನ್ನು ಉಪಯೋಗ ಮಾಡಿ. ಆದಷ್ಟು ಹರ್ಬಲ್ ಅಥವಾ ಆಯುರ್ವೇದಿಕ್ ಇದ್ದರೆ ಉತ್ತಮ. ಇದರಿಂದ ಕೂಡ ಸ್ಕಿನ್ಗೆ ತುಂಬ ಡ್ಯಾಮೇಜ್ ಆಗೋದನ್ನು ತಡೆಗಟ್ಟುತ್ತೆ, ಸ್ಕಿನ್ ಚೆನ್ನಾಗಿರುತ್ತೆ. ಮೂರನೇದು ಏನು ಅಂತಂದರೆ, ದಿನಕ್ಕೆ ಯಾವುದಾದ್ರೂ ಒಂದು ಹಣ್ಣಿದು ಅಥವಾ ತರಕಾರಿದು ಜ್ಯೂಸನ್ನು ಕುಡಿಯಿರಿ. ಯಾವುದಾದ್ರೂ ಓಕೆ, ಇಂಥದ್ದು ಅಂತ ನಾನು ಹೇಳಲ್ಲ. ಇದರಲ್ಲೂ ಸ್ಕಿನ್ಗೆ ತುಂಬ ಉತ್ತಮವಾಗಿರೋದು ಏನು ಅಂತಂದರೆ, ಆರೆಂಜ್, ಲಿಂಬೆ, ಮೂಸಂಬಿ ಇದೆಯಲ್ವಾ, ಅಥವಾ ಈ ಥರ ವಿಟಮಿನ್ ಸಿ ಜಾಸ್ತಿ ಇರುವಂಥ ಜ್ಯೂಸ್. ಇದರಲ್ಲಿ ಯಾವುದು ಬೇಕಾದರೂ ಕುಡಿಬೋದು. ಅಥವಾ ಸೊಪ್ಪಿನ ಜ್ಯೂಸ್, ಪುದೀನ ಸೊಪ್ಪಿರ್ಬೋದು, ಮೆಂತ್ಯ ಸೊಪ್ಪಿರ್ಬೋದು, ಪಾಲಕ್ ಸೊಪ್ಪಿರ್ಬೋದು, ಕೊತ್ತಂಬರಿ ಸೊಪ್ಪಿರ್ಬೋದು, ಸೊಪ್ಪಿನ ಜ್ಯೂಸ್ಗಳನ್ನು ಕುಡಿಬೋದು. ದಿನಕ್ಕೆ ಯಾವುದಾದ್ರೂ ಒಂದು ಜ್ಯೂಸನ್ನು ಕುಡಿಯುವಂಥದ್ದು. ಇದರಿಂದ ಕೂಡ ನಮ್ಮ ದೇಹ ತುಂಬ ಹೈಡ್ರೇಟ್ ಆಗಿರುತ್ತೆ, ಸ್ಕಿನ್ ತುಂಬ ಚೆನ್ನಾಗಿರುತ್ತೆ, ಸ್ಕಿನ್ಗಳೇ ಗ್ಲೋ ಸಿಗುತ್ತೆ, ಆ ಕಾಂತಿ ಬರುತ್ತೆ. ಮೂರನೇದು ಅತೀ ಮುಖ್ಯವಾಗಿರುವಂಥದ್ದು ಏನು ಅಂತಂದರೆ, ನಾವು ಮುಖನ ತೊಳೆದಾದ ನಂತರ ಕಂಪಲ್ಸರಿ ದಿನಕ್ಕೆ 2 ಸರಿ ಯಾವುದಾದ್ರೂ ಉತ್ತಮವಾಗಿರುವಂಥ ಮಾಯಿಶ್ಚರೈಸರನ್ನು ಉಪಯೋಗ ಮಾಡಲೇಬೇಕು. ನಾನು ಮುಂಚೆ ಮಾಡ್ತಾ ಇರಲಿಲ್ಲ, ಏನು ಕ್ರೀಮೆಲ್ಲ ಹಾಕ್ಕೊಳ್ಳೋದು ಅಂತ ಅಂದ್ಕೊತಿದ್ದೆ. ಬಟ್ ನಾನು ರಿಸರ್ಚ್ ಮಾಡಿದ ನಂತರ ನನಗೆ ಗೊತ್ತಾಯಿತು, ಈ ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡೋದ್ರಿಂದ ಎಷ್ಟು ಉಪಯೋಗ ಇದೆ, ಅದು ಎಷ್ಟು ಮುಖ್ಯ ಅಂತ. ಮಾಯಿಶ್ಚರೈಸರ್ ನಾವು ಯಾಕೆ ಹಾಕೋಬೇಕು ಅಂತಂದರೆ, ನಮ್ಮ ಸ್ಕಿನ್ನಲ್ಲಿ ಆ ಆಯಿಲ್ ಅಂಶ ಮತ್ತು ನೀರಿನ ಅಂಶ ಇರುತ್ತಲ್ವ, ಅದು ಕಮ್ಮಿ ಆದರೆ ಸ್ಕಿನ್ ಸುಕ್ಕುಗಟ್ಟಲಿಕ್ಕೆ ಶುರುವಾಗುತ್ತೆ. ಸ್ಕಿನ್ ಸುಕ್ಕುಗಟ್ಟುತ್ತೆ ಮತ್ತು ಡೆಡ್ ಸ್ಕಿನ್ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಸ್ಕಿನ್ ನಿಸ್ತೇಜವಾಗಲಿಕ್ಕೆ ಶುರುವಾಗುತ್ತೆ, ಆ ಕಾಂತಿ ಇರಲ್ಲ. ಸ್ಕಿನ್ ಯಾವಾಗಲೂ ಹೈಡ್ರೇಟ್ ಆಗಿರಬೇಕು, ಗ್ಲೋ ಆಗಿರಬೇಕು ಅಂತಂದರೆ, ಅಥವಾ ಈ ಪೊಲ್ಯೂಷನ್, ನಾವು ಹೊರಗಡೆ ಓಡಾಡ್ತಾ ಇರ್ತೀವಿ, ಧೂಳು ಅಥವಾ ಈ ಹೊಗೆಗೆಲ್ಲ ನಮ್ಮ ಮುಖಕ್ಕೆ ಡೈರೆಕ್ಟಾಗಿ ಅಥವಾ ನಮ್ಮ ಸ್ಕಿನ್ಗೆ ಡೈರೆಕ್ಟಾಗಿ ಹೊಡೆಯೋದ್ರಿಂದ ಏನಾಗುತ್ತೆ, ಸ್ಕಿನ್ ಆಟೋಮೆಟಿಕ್ಕಾಗಿ ಡ್ಯಾಮೇಜ್ ಆಗುತ್ತೆ, ಹಾಳಾಗುತ್ತೆ. ಈ ಎಲ್ಲ ಪೊಲ್ಯೂಷನಿಂದ ನಮ್ಮನ್ನು ನಾವು ರಕ್ಷಿಸ್ಕೋಬೇಕು, ಸ್ಕಿನ್ ಚೆನ್ನಾಗಿರಬೇಕು ಅಂತಂದರೆ ದಿನಕ್ಕೆ 2 ಸರಿ ಕಂಪಲ್ಸರಿಯಾಗಿ ನಾವು ಮುಖ ತೊಳೆದಾದ ನಂತರ ಮಾಯಿಶ್ಚರೈಸರನ್ನು ಅಪ್ಲೈ ಮಾಡಲೇಬೇಕು. ಇದು ಸ್ಕಿನ್ನನ್ನು ತುಂಬ ಪ್ರೊಟೆಕ್ಟ್ ಮಾಡುತ್ತೆ. ಆ ನೀರಿನ ಅಂಶ, ಎಣ್ಣೆ ಅಂಶ ಮುಖದಲ್ಲಿರೋ ಥರ ನೋಡ್ಕೊಳ್ಳುತ್ತೆ, ಮುಖಕ್ಕೆ ಕಾಂತಿಯನ್ನು ಕೊಡುತ್ತೆ, ಪೊಲ್ಯೂಷನ್ ಆಗೋದನ್ನು ತಪ್ಪುತ್ತೆ, ಮತ್ತು ಸ್ಕಿನ್ನನ್ನು ತುಂಬ ಸಾಫ್ಟ್ ಮಾಡುತ್ತೆ. ಇದು ತುಂಬ ಅಂತಂದರೆ ತುಂಬ ಮುಖ್ಯವಾಗಿ ಮಾಡಬೇಕು. ಇನ್ನೊಂದು ಏನು ಅಂತಂದರೆ,
ಯಾವುದಾದ್ರೂ ಒಂದು ಕ್ರೀಮನ್ನು ನಾವು ಉಪಯೋಗ ಮಾಡಬೇಕು. ಅಂದರೆ ಯಾವುದೂ ಓಕೆ, ಫೇಸ್ ವೈಟ್ನಿಂಗ್ ಅಂತಲೇ ಆಗಬೇಕು ಅಂತಿಲ್ಲ. ಒಂದು ಯಾವುದಾದ್ರೂ ಮೈಲ್ಡ್ ಆಗಿರುವಂಥ ಡೇ ಕ್ರೀಮನ್ನು ನಾವು ದಿನ ಅಪ್ಲೈ ಮಾಡೋದ್ರಿಂದ ಇದು ಕೂಡ ನಮ್ಮ ಸ್ಕಿನ್ನಲ್ಲಿ ಅಂದರೆ ಸೆಲ್ಸ್ಗಳನ್ನು ಹೊಸದಾಗಿ ಮತ್ತೆ ಕ್ರಿಯೇಟ್ ಮಾಡೋದಕ್ಕೆ, ಗ್ಲೋ ಕೊಡೋದಕ್ಕೆ ಕೂಡ ಉಪಯೋಗಕ್ಕೆ ಬರುತ್ತೆ. ಇಂಥದೇ ಕ್ರೀಮ್ ಅಂತ ನಾನು ಹೇಳಲು ಯಾವುದಾದ್ರು ಒಂದು ಉತ್ತಮವಾಗಿರುವಂಥ ಆಯುರ್ವೇದಿಕ್ ಆದರೂ ಓಕೆ, ನ್ಯಾಚುರಲ್ ಆಗಿ ಸಿಗುವಂಥದ್ದಾದರೂ ಓಕೆ, ಒಳ್ಳೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ ನಂತರ ಒಳ್ಳೆಯ ಒಂದು ಡೇ ಕ್ರೀಮನ್ನು ನಾವು ಹಚ್ಕೊಳ್ಳುವಂಥದ್ದು. ಇದೆರಡನ್ನು ದಿನ ಹಚ್ಕೊಂಡ್ರೆ ಡೆಡ್ ಸ್ಕಿನ್ ಎಲ್ಲ ನಿಮ್ಮದು ಮಾಯ ಆಗೋಗುತ್ತೆ. ಸ್ಕಿನ್ನಲ್ಲಿ ಏನಾದರೂ ರ್ಯಾಷಸ್ ಅಥವಾ ಕಲೆಗಳಿದ್ರೂ ಅದು ಹೊರಟೋಗುತ್ತೆ. ಸ್ಕಿನ್ ತುಂಬ ಗ್ಲೋ ಆಗುತ್ತೆ, ಸೂಪರ್ ಗ್ಲೋ ಆಗುತ್ತೆ. ನಾನು ಇದೆಲ್ಲದನ್ನು ಫಾಲೋ ಮಾಡ್ತಾ ಇದ್ದೇನೆ. ನಾನು ಫಾಲೋ ಮಾಡದೆ ನಾನು ಹೇಳ್ತಾ ಇಲ್ಲ, ನನ್ನ ಸ್ಕಿನ್ನಲ್ಲಿ ಈಗ ಮುಂಚೆಗಿಂತ ತುಂಬ ಅಂತಂದರೆ ತುಂಬ ಇಂಪ್ರೂವ್ಮೆಂಟ್ ಇದೆ, ಅದು ನನಗೆ ಗೊತ್ತಾಗುತ್ತೆ. ಅದಾದ ನಂತರ ಕೊನೆಯದಾಗಿ ನೀವು ಬಿಸಿಲಿಗೆ ಓಡಾಡೋದಿದ್ರೆ ಕಂಪಲ್ಸರಿಯಾಗಿ ಸನ್ಸ್ಕ್ರೀನ್ ಲೋಷನನ್ನು ಹಚ್ಚಿ. ಉತ್ತಮವಾಗಿರುವಂಥ ಸನ್ಸ್ಕ್ರೀನ್ ಲೋಷನ್ ಹಚ್ಚಲೇಬೇಕು. ಯಾಕಂತಂದರೆ ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ಮುಖದ ಮೇಲೆ ಬಿದ್ದರೆ, ಸ್ಕಿನ್ ಮೇಲೆ ಬಿದ್ದರೆ ಅದು ತುಂಬ ಡ್ಯಾಮೇಜನ್ನು ಮಾಡುತ್ತೆ. ಏನು ಹಿಂದಿನವರೆಲ್ಲ ಓಡಾಡ್ತಾ ಇರಲಿಲ್ವಾ, ಅವರ ಸ್ಕಿನ್ ಅದಕ್ಕೆ ಆ ಥರ ಇದೆ, ಈ ಥರ ಇದೆ ಅಂತ ನಾವು ಹೇಳ್ಬೋದು. ಬಟ್ ನಿಮ್ಗೊಂದು ಗೊತ್ತಿರ್ಬೋದು, ಈ ಬಂಗು ಅಂತ ಪ್ರಾಬ್ಲಮ್ ಇರ್ಬೋದು, ಸ್ಕಿನ್ನಲ್ಲಿ ರ್ಯಾಷಸ್ ಇರ್ಬೋದು, ಅಥವಾ ಆ ಬೆವರಿಗೆ ಗುಳ್ಳೆಗಳು ಆಗುವಂಥದ್ದು, ಅಥವಾ ರ್ಯಾಷಸ್ಗಳು ಕ್ರಿಯೇಟ್ ಆಗುವಂಥದ್ದು, ಇದೆಲ್ಲ ಏನು ಗೊತ್ತಾ, ಬಿಸಿಲಲ್ಲಿ ನಾವು ಡೈರೆಕ್ಟಾಗಿ ಸನ್ಸ್ಕ್ರೀನ್ ಲೋಷನ್ ಹಾಕದೆ ಹಾಗೆ ಹೋದರೆ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಏನೂ ಇರಲ್ಲ. ಡೈರೆಕ್ಟಾಗಿ ನಾವು ಎಕ್ಸ್ಪೋಸ್ ಆಗ್ತೀವಿ ಹೊರಗಡೆ ಇದಕ್ಕೆ, ಸೂರ್ಯನ ಬಿಸಿಲಿಗೆ ಅಥವಾ ಪೊಲ್ಯೂಷನ್ಗೆ ಅಂತ ಅಂದರೆ ಸ್ಕಿನ್ ಚೆನ್ನಾಗಿ ಉಳಿಯಲ್ಲ. ಕೆಲವ್ರು ಹೇಳ್ತಾರೆ ಮನೇಲಿ ಇರುವಾಗ ಕೂಡ ನಾವು ಸನ್ಸ್ಕ್ರೀನ್ ಲೋಷನನ್ನು ಹಾಕಬೇಕು ಅಂತ, ಬಟ್ ಅಷ್ಟೆಲ್ಲ ಬೇಕಾಗಿಲ್ಲ. ಆದರೆ ಹೊರಗಡೆ ಹೋಗುವಾಗಂತೂ ಸನ್ಸ್ಕ್ರೀನ್ ಲೋಷನನ್ನು ಅಪ್ಲೈ ಮಾಡಿದರೆ ಖಂಡಿತವಾಗ್ಲೂ ಸ್ಕಿನ್ ತುಂಬ ಉತ್ತಮವಾಗಿ ಉಳಿಯುತ್ತೆ, ತುಂಬ ಉತ್ತಮವಾಗಿ ಉಳಿಯುತ್ತೆ. ಇದು ನಾನು ತುಂಬ ರಿಸರ್ಚ್ ಮಾಡಿ ಹೇಳುವಂತೆ. ನಾನು ಮುಂಚಿದನ್ನೆಲ್ಲ ಅಷ್ಟೊಂದು ಕೇರ್ ಮಾಡ್ತಾ ಇರಲಿಲ್ಲ, ಆಗ ನನ್ನ ಸ್ಕಿನ್ ಅಷ್ಟು ಚೆನ್ನಾಗೇನೂ ಇರಲಿಲ್ಲ. ಅಂದರೆ ಏನಿದೆಲ್ಲ ಅಂತ ಅಂದ್ಕೊತಿದ್ದೆ. ತುಂಬ ನಾನು ಅಂದರೆ ಇದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೋದು, ಹೊರಗಡೆ ಹೋದಾಗ ಮಾಯ್ಶ್ಚರೈಸ್ ಮಾಡ್ಕೊಳ್ಳೋದು ನಮ್ಮ ಸ್ಕಿನ್ನನ್ನು, ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ನಂಗೆ ಆಮೇಲೆ ಗೊತ್ತಾಯಿತು. ಆದ್ದರಿಂದ ನಾನು ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ಸ್ಕಿನ್ ಯಾವಾಗಲೂ ಯಂಗ್ ಆಗಿರೋದು. ನೀವು ಈಗ ಇರೋದಕ್ಕಿಂತ ಒಂದು 5-10 ವರ್ಷ ಯಂಗಾಗಿ ಕಾಣ್ತೀರ, ನಾನು ಹೇಳುವಂಥ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ. ಇದನ್ನ ನೀವು ಯಾವ ಸ್ಕಿನ್ ಡಾಕ್ಟರ್ ಅಥವಾ ಯಾರಲ್ಲಿ ಬೇಕಾದರೂ ಕೇಳಿ ನೋಡಿ. ಈ ಮಾಯ್ಶ್ಚರೈಸರ್ ಹಚ್ಕೊಳ್ಳುವಂಥದ್ದು, ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳುವಂಥದ್ದು ಅತಿ ಮುಖ್ಯ ಅಂತ ಅವರು ಕೂಡ ಹೇಳ್ತಾರೆ. ಮತ್ತು ನೀರು ಚೆನ್ನಾಗಿ ಕುಡೀರಿ. ಅಡ್ಡಾದಿಡ್ಡಿಯಾಗಿ ಕೆಮಿಕಲ್ ಇರುವಂಥ ಸೋಪನ್ನು ಹಾಕಿಬಿಡಿ. ತುಂಬ ಚೆಂದ ಮಾಡಿ ನಾವು ಸ್ಕಿನ್ನನ್ನು ಅಂದರೆ ಮ್ಯಾನೇಜ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸ್ಕಿನ್. ತರಕಾರಿ, ಹಣ್ಣು ಹಂಪಲುಗಳನ್ನು ಜಾಸ್ತಿ ತಿನ್ನಿ, ನೀರು ಜಾಸ್ತಿ ಕುಡಿಯಿರಿ, ಇಷ್ಟೇ ಸಾಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಿಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.